ಲಯನ್ಸ್ ಕಪ್ ಇಂಟರ್ನ್ಯಾಷನಲ್ 317D ಈ ಒಂದು ಸಂಸ್ಥೆ ಮಂಗಳೂರಿನಿಂದ ಹಿಡಿದು 4 ಕಂದಾಯ ಜಿಲ್ಲೆಗಳನ್ನು ಒಳಗೊಂಡಂತೆ ಅನೇಕ ಸಮಾಜಮುಖಿ ಚಟುವಟಿಕೆಗಳಲ್ಲಿ, ಸೇವಾ ಕಾರ್ಯಕ್ರಮಗಳಲ್ಲಿ ಬಹಳ ಹೆಸರುವಾಸಿಯನ್ನು ಪಡೆದಿದೆ. ಅದರಂತೆ ಈಗಾಗಲೇ ಉಲ್ಲೇಖ ಮಾಡಿದಂತೆ ನಮ್ಮ ಡಿಸ್ಟಿಕ್ಕಲ್ಲಿ 6ನೇ ಪ್ರಾಂತ್ಯವಾಗಿ ನಮ್ಮ ಪುತ್ತೂರು ಪ್ರಾಂತ್ಯ, ಅದರ ಈ ಬಾರಿಯ ಪ್ರಾಂತೀಯ ಅಧ್ಯಕ್ಷರಾಗಿ ಲ್ಯಾನ್ಸಿ ಮಸ್ಕರೆನ್ಸ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಪ್ರಾಂತ್ಯಕ್ಕೆ 7 ಲಯನ್ಸ್ ಕ್ಲಬ್ಗಳು ಸೇರ್ಪಡೆಗೊಳ್ತಾ ಇದೆ. 7 ಲಯನ್ಸ್ ಕ್ಲಬ್ಗಳನ್ನು ಒಳಗೊಂಡಂಥದ್ದು ಈ ಪ್ರಾಂತ್ಯ. ಅದರಲ್ಲಿ ವಿಟ್ಲ, ಮಾಣಿ, ಪುತ್ತೂರದ ಮುತ್ತು, ಆಲಂಗಾರು ದುರ್ಗಾಂಬ, ಕಾವು, ಪುತ್ತೂರು ಪಾಣ, ಈ 7 ಲಯನ್ಸ್ ಕ್ಲಬ್ಗೆ ಒಳಗೊಂಡಂತೆ ಈ ಪ್ರಾಂತ್ಯದ ಕಾರ್ಯನಿರ್ವಹಣೆ ಆಗ್ತಾ ಇದೆ. ವಿಶೇಷವಾಗಿ ಪ್ರಾಂತೀಯ ಸಮ್ಮೇಳನ ಅಂತ ಹೇಳಿದರೆ, ಒಂದು ಪ್ರಾಂತ್ಯದ ಅಧ್ಯಕ್ಷರು ಆ ಪ್ರಾಂತ್ಯದಲ್ಲಿ ಅವರ ಅವಧಿಯಲ್ಲಿ ಒಂದು ದೊಡ್ಡ ಮಟ್ಟದ ಸಮ್ಮೇಳನವನ್ನು ಮಾಡುವಂಥದ್ದು ಪದ್ಧತಿ ನಮ್ಮ ಲಯನ್ಸ್ನಲ್ಲಿ. ಅದೇ ರೀತಿ ನಾನು ಪ್ರಾಂತೀಯ ಅಧ್ಯಕ್ಷನಾಗಿದ್ದೆ. ಆಗ ನಮ್ಮ ತಿಂಗಳಾಡಿಯ ನಮ್ಮ ಮನೆಯಲ್ಲಿ ದೊಡ್ಡ ಮಟ್ಟದ ಪ್ರಾಂತೀಯ ಸಮ್ಮೇಳನವನ್ನು ನಾವು ಮಾಡಿದ್ದೆವು. ಅದೇ ರೀತಿ ನಮ್ಮ ಗಣೇಶ್ ಶೆಟ್ಟಿಯವರು ಸಹ ಒಮ್ಮೆ ಪ್ರಾಂತೀಯ ಅಧ್ಯಕ್ಷರಾಗಿದ್ದು, ಪ್ರತಿ ವರ್ಷ ಈ ಪ್ರಾಂತ್ಯದಲ್ಲಿ ಒಬ್ಬರು ಅಧ್ಯಕ್ಷರಾಗಿರ್ತಾರೆ. ಆ ಪ್ರಾಂತ್ಯದಲ್ಲಿ ಈ 7 ಎಷ್ಟು ಕ್ಲಬ್ ಅವರಿಗೆ ಬರ್ತದೆ, ನನಗೆ ಇರುವಾಗ 10 ಕ್ಲಬ್ಗಳಿತ್ತು. ಎಷ್ಟು ಕ್ಲಬ್ಗಳು ಬರ್ತದೆ ಅಷ್ಟು ಕ್ಲಬ್ಗಳನ್ನು ಒಳಗೊಂಡಂತೆ ಒಂದು ಪ್ರಾಂತೀಯ ಸಮ್ಮೇಳನವನ್ನು ಮಾಡುವಂಥದ್ದು ಇದರಲ್ಲಿ ಒಂದು ವಿಶೇಷ. ಈ ಪ್ರಾಂತೀಯ ಸಮ್ಮೇಳನ ಹೇಗೆ ಆಗ್ತದೆ ಅಂತ ಹೇಳಿದರೆ, ವಾರ್ಷಿಕವಾದ ಈ 7 ಕ್ಲಬ್ಗಳ ವಿಶೇಷವಾದ ಸೇವಾ ಕಾರ್ಯಕ್ರಮಗಳು, ಆಡಳಿತ ಕಾರ್ಯಕ್ರಮಗಳ ಬಗ್ಗೆ ಒಂದು ರೀತಿ ಅದನ್ನು ಪ್ರಚಾರಪಡಿಸುವಂಥದ್ದು. ಇಡೀ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಈಗ 317D ಡಿಸ್ಟಿಕ್ಕಲ್ಲಿ ಸುಮಾರು 13 ಪ್ರಾಂತ್ಯಗಳಿವೆ. 13 ಪ್ರಾಂತ್ಯಗಳಲ್ಲಿ ಈಗಾಗಲೇ 8 ಪ್ರಾಂತೀಯ ಸಮ್ಮೇಳನಗಳು ಆಗಿದೆ. ಇದು 9ನೇ ಪ್ರಾಂತೀಯ ಸಮ್ಮೇಳನ ನಾಡಿದ್ದು ನಡೆಯುವಂಥದ್ದು. ಈ ಪ್ರಾಂತೀಯ ಸಮ್ಮೇಳನಕ್ಕೆ ನಾವು ಈಗಾಗಲೇ ನಮ್ಮ 7 ಕ್ಲಬ್ಗಳಲ್ಲಿ ಆದಂತಹ ಸೇವಾ ಚಟುವಟಿಕೆಗಳನ್ನೆಲ್ಲವನ್ನು ಮತ್ತೊಮ್ಮೆ ನೆನಪಿಸುವಂಥದ್ದು ಆ ಒಂದು ಸಮ್ಮೇಳನದಲ್ಲಿ ನಡೀತದೆ. ಅಂದರೆ ಬ್ಯಾನರ್ ಪ್ರೆಸೆಂಟೇಷನ್ ಅಂತೇಳಿ ಪ್ರತಿ ಕ್ಲಬ್ಬಿನವರು ಬಂದು ತಮ್ಮ ಈ ವರ್ಷದ ಅವರವರ ಕಾರ್ಯಕ್ರಮಗಳನ್ನು ಮತ್ತು ಎಲ್ಲ ಸದಸ್ಯರು ಒಮ್ಮೆ ಅಲ್ಲಿ ಜೋಡಣೆ ಆಗುವಂಥದ್ದು ಈ ಬ್ಯಾನರ್ ಪ್ರೆಸೆಂಟೇಷನ್ ಅಲ್ಲಿ ಆಗ್ತದೆ. ಮತ್ತು ಪ್ರತಿ ಕ್ಲಬ್ಬಿನಿಂದ ಒಂದು ಸೇವಾ ಚಟುವಟಿಕೆಯನ್ನು ಈ ಸಮ್ಮೇಳನದಲ್ಲಿ ಮಾಡಲಾಗ್ತದೆ ಮತ್ತು ವಿಶೇಷ ಅತಿಥಿಗಳನ್ನು ಬರಮಾಡಿಸಿಕೊಂಡು ಈ ಸಮ್ಮೇಳನ ಬಹಳ ಅದ್ದೂರಿಯಾಗಿ ನಡೀತದೆ. ಹಾಗಾಗಿ ಈ ಬಾರಿಯ ಸಮ್ಮೇಳನವು ನನ್ನ ಸಮ್ಮೇಳನ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿ ನಮ್ಮ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಈ ಸಮ್ಮೇಳನಕ್ಕೆ ಪೂರ್ವ ತಯಾರಿಯಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಈ ಸಮ್ಮೇಳನಕ್ಕೆ ವಿಶೇಷವಾಗಿ ಲಾರಿಯಾ ಎನ್ನುವ ಹೆಸರನ್ನು ನೀಡಲಾಗಿದೆ. ಲಾರಿಯಾ ಅಂತೇಳಿ ಅದು ನಮ್ಮ ಪ್ರಾಂತೀಯ ಅಧ್ಯಕ್ಷರ ಮಗಳ ಹೆಸರು. ಹಾಗಾಗಿ ಆ ಹೆಸರಿನ ಮೇಲೆ ಈ ಸಮ್ಮೇಳನ ಬಹಳ ಒಳ್ಳೆ ರೀತಿಯಲ್ಲಿ ನಡೀಲಿಕ್ಕೆ ಇದೆ. ಈ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ತೋನ್ಸೆ ವಿಜಯ್ ಕುಮಾರ್ ಶೆಟ್ಟಿ, ಅಂದರೆ ಇದರಲ್ಲಿ ಬಹಳ ಮಹತ್ವ ಇರುವಂತಹದ್ದು, ಬಹಳ ಪ್ರಮುಖ ಒಂದು ವ್ಯಕ್ತಿಯನ್ನು ಪ್ರತಿ ಸಮ್ಮೇಳನದಲ್ಲಿ ಒಬ್ಬೊಬ್ಬರು ನಾವು ಬರುವಂತಹದ್ದು ಈ ಲಯನ್ಸ್ನ ನಡೆಯುವಂಥ ಪ್ರಾಂತೀಯ ಸಮ್ಮೇಳನದ ವಿಶೇಷತೆ. ಈ ಬಾರಿ ತೋನ್ಸೆ ವಿಜಯ್ ಕುಮಾರ್ ಶೆಟ್ಟಿ ಎನ್ನುವಂಥವರು, ಅವರು ಅವಾರ್ಡ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಮತ್ತು ಸುಮಾರು ದೊಡ್ಡ ಮಟ್ಟದ ಒಂದು ಕಲಾವಿದರು. ಇವರನ್ನು ನನಗೆ ಸಿಗಬೇಕು ಅಂದಿದ್ರೆ ಬಹಳ ಪ್ರಯಾಸ ಆಗಿತ್ತು. ಯಾಕಂತೇಳಿದ್ರೆ ಈ ಭಾಗದಲ್ಲಿ ಅವರ ಪರಿಚಯ ನನಗೆ ಇಲ್ಲದಿದ್ದರೂ ಸಹ ಅವರ ಸಾಧನೆ ಅಂದರೆ 100 ವಿಧದ ಒಂದು ವಿಶೇಷವಾದ ಕಲಾವಿದರು ಇವರು. ಹಾಗಾಗಿ ಯಾವ ಕಲೆಯನ್ನು ನೋಡಿ ಕೇಳಿದ್ರು, ಹೇಳಿದ್ರು, ಮಾತಾಡಿದ್ರು, ತೋರಿಸುವಂತಹದ್ದು ಎಲ್ಲ ಫೀಲ್ಡಲ್ಲಿ ಇರುವಂಥವರು ವಿಜಯ್ ಕುಮಾರ್ ಶೆಟ್ಟಿ ಅವರು. ಅದೇನು ನಮ್ಮ ಭಾಗ್ಯ, ಅವರು ನಮ್ಮ ಈ ಒಂದು ಸಮ್ಮೇಳನಕ್ಕೆ ಅವರು ಬರಮಾಡಿಸುವಂಥದ್ದು. ಅವರು ಒಪ್ಪಿಕೊಂಡು ಈ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಅವರು ಭಾಗವಹಿಸಲಿಕ್ಕಿದ್ದಾರೆ. ಅದೇ ರೀತಿ ಉಳಿದಂತೆ 4 ಜನ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದು ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ ನಾವು ಕೊಟ್ಟಿದ್ದೇವೆ ಮತ್ತು ನಮ್ಮ ಸಮ್ಮೇಳನ ಸಮಿತಿಯನ್ನು ಈಗಾಗಲೇ ಹೇಳಿದಂತೆ ರಚನೆ ಮಾಡಿಕೊಂಡಿದ್ದೇವೆ. ಈ 7 ಕ್ಲಬ್ಗಳಿಂದಲೂ ನಾವು ಈ ಒಂದು ಸಮಿತಿಯನ್ನು ರಚನೆ ಮಾಡಿಕೊಳ್ಳಲಾಗಿದೆ. ಅತ್ಯಂತ ಅದ್ದೂರಿಯಾಗಿ, ಅತ್ಯಂತ ಒಳ್ಳೆ ರೀತಿಯಲ್ಲಿ ನಮ್ಮ ಇಡೀ ಲಯನ್ಸ್ನವರಿಗೆ ಒಂದು ರೀತಿಯ ಸಂಭ್ರಮವನ್ನು ಕೊಡುವಂಥ ಸಮ್ಮೇಳನ ಇದಾಗಿರ್ತದೆ. ಈ ಸಮ್ಮೇಳನದ ಮೂಲಕ ಸೇವಾ ಚಟುವಟಿಕೆಗಳನ್ನು ಯಾವ ರೀತಿಯಲ್ಲಿ ಯಾವ ಕ್ಲಬ್ಬಿನವರು ಯಾವ ರೀತಿಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳುವಂಥದ್ದನ್ನು ಈ ಸಮ್ಮೇಳನದಲ್ಲಿ ಪ್ರಚಾರ ಮಾಡುವಂಥದ್ದು ಬಹಳ ವಿಶೇಷ. ಹಾಗಾಗಿ ಸಮ್ಮೇಳನ ಏನು ಬರೀ ಊಟ ಮಾಡಲಿಕ್ಕೆ, ತಿಂಡಿ ತಿನ್ನಲಿಕ್ಕೆ ಅದಕ್ಕಾಗಿ ಸೀಮಿತವಾಗಿರುವುದಿಲ್ಲ.
ಸಮ್ಮೇಳನ ಒಂದು ಒಳ್ಳೆಯ ವಾಗ್ಮಿಯಿಂದ ಮಾತುಗಾರಿಕೆ ಇರುತ್ತದೆ. ಅದರ ಜೊತೆಯಾಗಿ ಅನೇಕ ವಿಶೇಷ ಕಾರ್ಯಕ್ರಮಗಳು, ಸೇವಾ ಕಾರ್ಯಕ್ರಮಗಳನ್ನು ಯಾವ ಕ್ಲಬ್ಬಿನವರು ಯಾವ ರೀತಿ ಎಲ್ಲ ಮಾಡಿಕೊಂಡು ಬಂದಿದ್ದಾರೆ ಅಂತ. ಮತ್ತೊಂದು ಬಹಳ ವಿಶೇಷ ಅಂತ ಹೇಳಿದ್ರೆ, ಒಂದು ಸಮಾಜದಲ್ಲಿ ಹೊರಗೆ ಒಂದು ಪ್ರಚಾರ ಇದೆ, ಲಯನ್ಸ್ ಕ್ಲಬ್ ಅಥವಾ ರೋಟರಿ ಕ್ಲಬ್, ಯಾವುದೇ ಕ್ಲಬ್ಗಳು ಅಂತ ಹೇಳಿದ್ರೆ ಅದೇನೋ ಹೊರಗಿನಿಂದ ದುಡ್ಡು ಬರ್ತದೆ, ಅದನ್ನು ನಾವು ಖರ್ಚು ಮಾಡ್ಲಿಕ್ಕೋಸ್ಕರ ಈ ಸಮ್ಮೇಳನ ಅಥವಾ ಅವರು ಮಾಡ್ತಾರೆ ಅಂತ. ಸತ್ಯ ಹೇಳಬೇಕು ಅಂದಿದ್ರೆ ಯಾವ ದುಡ್ಡು ಎಲ್ಲಿಂದಲೂ ಯಾರಿಗೂ ಬರೋದಿಲ್ಲ. ನಾವೇ ಸಂಗ್ರಹ ಮಾಡಿದಂತ ದುಡ್ಡಿನಿಂದ ಈ ಸಮ್ಮೇಳನ ನಡೆಯುವಂಥದ್ದು. ಒಟ್ಟು ವ್ಯವಸ್ಥೆಗಳು ಹೇಗಿರ್ತದೆ ಅಂತ ಹೇಳಿದ್ರೆ, ಈ ಸಮ್ಮೇಳನಕ್ಕೆ ಸುಮಾರು 8 ಲಕ್ಷ ರೂಪಾಯಿಗಳ ಖರ್ಚು ಇದೆ. 8 ಲಕ್ಷ ರೂಪಾಯಿಗಳನ್ನು ಡಿಸ್ಟಿಕ್ ಅಥವಾ ಇಂಟರ್ನ್ಯಾಷನಲ್ ಯಾರು ಕೊಡೋದಿಲ್ಲ. ಇದೊಂದು ಬಹಳ ಇಂಪಾರ್ಟೆಂಟ್ ವಿಷಯ. ಯಾಕಂದ್ರೆ ಹೊರಗೆ ಏನಾಗ್ತದೆ ಅಂತ ಹೇಳಿದ್ರೆ, ಇದೆಲ್ಲ ಕಾರ್ಯಕ್ರಮ ನೋಡೋ ಇವರಿಗೇನು ಏನೋ ದುಡ್ಡು ಬರ್ತದೆ, ಇದನ್ನು ಮಾಡ್ತಾರೆ. ಮತ್ತೆ ನಾವು ಸಮಾಜ ಸೇವೆ ಮಾಡುವಾಗಲೂ, ಈಗ ಕ್ಲಬ್ಗಳಲ್ಲಿ ಮಾಡುವಂತ ಕಾರ್ಯಕ್ರಮಗಳು, ಏನಾದ್ರೂ ರಕ್ತದಾನ ಶಿಬಿರಗಳಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೊಡುವಾಗಲೂ ಜನರ ಭಾವನೆ ಏನಿದೆ ಅಂತ ಹೇಳಿದ್ರೆ, ಇದು ಏನೋ ಯಾರೋ ಕೊಡ್ತಾರೆ, ಅದನ್ನು ಬಂದು ಇಲ್ಲಿ ಖರ್ಚು ಮಾಡಿ ನಮಗೆ ಅದರಲ್ಲಿ ಎಲ್ಲ ಕೊಡುದಿಲ್ಲ, ಅದನ್ನು ಅವರು ಉಳಿಸ್ಕೊಳ್ತಾರೆ ಅಂತ ಹೇಳುವ ಭಾವನೆ ಅಂತ ಕೆಲವು ಕಡೆ ಬಂದದಿದೆ, ಕೇಳಿದಿದೆ. ಹಾಗಾಗಿ ನಾನು ಅದನ್ನು ಫ್ಯಾಕ್ಟ್ ಆಗಿ ನನಗೂ ಅನೇಕ ಬಾರಿ ಉಲ್ಲೇಖ ಮಾಡ್ತೇನೆ. ಇದು ಯಾವುದಲ್ಲ, ಯಾವುದೇ ಒಂದು ಕ್ಲಬ್ ಸರ್ವಿಸ್ ಮಾಡಿದ್ರು ಯಾರು ದುಡ್ಡು ಕೊಡೋದಿಲ್ಲ. ಅಂದ್ರೆ ನಮ್ಮ ಸದಸ್ಯರೇ ಸಂಗ್ರಹ ಮಾಡಿದ ದುಡ್ಡಲ್ಲಿ ಅದಕ್ಕೆ ಅಂತೇಳಿ ಕಲೆಕ್ಷನ್ ಮಾಡಿ, ಈಗಲೂ ಇದಕ್ಕೆ ಸಂಗ್ರಹ ಮಾಡಬೇಕು. ಈ ಒಂದು ಸಮ್ಮೇಳನಕ್ಕೂ ನಾವು ಸಂಗ್ರಹ ಮಾಡಬೇಕು. ನಾನು ಅಧ್ಯಕ್ಷರ ನೆಲೆಯಲ್ಲಿ 1 ಲಕ್ಷ ರೂಪಾಯಿ ಪ್ರಥಮವಾಗಿ ಕೊಟ್ಟಿದ್ದೆ. ಅಂದ್ರೆ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತೇಳಿ 1 ಲಕ್ಷ. ಯಾಕೆಂದ್ರೆ ನಾನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಅಷ್ಟು ಕಷ್ಟ ಇದೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂದಿದ್ರೆ, ಎಲ್ಲಿ ಕೊರತೆಗಳಾಗಬಾರ್ದು. ಇದು ನಾನು 8 ಲಕ್ಷ ಇಲ್ಲಿ ಖರ್ಚು ಅಂತ ಹೇಳಿದ್ರೆ, ಬೇರೆ ಪ್ರಾಂತೀಯ ಸಮ್ಮೇಳನಗಳು ಸಾಧಾರಣ 10 ಲಕ್ಷ ಎಲ್ಲ ಕಡೆಗಳಲ್ಲಿ ಖರ್ಚಾಗುವಂಥದ್ದು. ಎಲ್ಲ ಅದು ಯಾಕೆಂತ ಹೇಳಿದ್ರೆ, ಒಬ್ಬ ಪ್ರಾಂತೀಯ ಅಧ್ಯಕ್ಷರ ನಾಯಕತ್ವದಲ್ಲಿ, ಅವರ ಒಂದು ಜೋಡಣೆಯಲ್ಲಿ, ಅವರ ಫ್ರೆಂಡ್ಶಿಪ್ ಅಲ್ಲಿ ಈ ಕಾರ್ಯಕ್ರಮಗಳು ನಡೆಯುವಂಥದ್ದು. ಮತ್ತೆ ಎಲ್ಲ ಕ್ಲಬ್ಗಳ ಸಹಕಾರದೊಂದಿಗೆ ಅದು ಪ್ರತಿ ವರ್ಷ ನಾವು ಅದಕ್ಕೆ ಕೊಡ್ತಾ ಬರಬೇಕಾಗ್ತದೆ. ಹಾಗಾಗಿ ಆ ಸಮ್ಮೇಳನ, ಯಾಕಂದ್ರೆ ನಿಮಗೊಂದು ಪ್ರಶ್ನೆ ಆಗ್ಬಾರ್ದಲ್ಲ, ಇವರು 8 ಲಕ್ಷ ಎಲ್ಲಿಂದ ಕಲೆಕ್ಷನ್ ಮಾಡ್ತಾರೆ, ಹೇಗೆ ಬರ್ತದೆ, ಎಲ್ಲಿಂದ? ಏನಿಲ್ಲ, ಎಲ್ಲ ಮೆಂಬರ್ಸ್, ಸೀನಿಯರ್ ಮೆಂಬರ್ಸ್, ಬೇರೆ ವಿಟ್ಲ ಕ್ಲಬ್ ಅಲ್ಲಿ ಹೋಗುವಾಗ 1 ಲಕ್ಷ ರೂಪಾಯಿ ಸಂಗ್ರಹ ಮಾಡಿ ಕೊಡ್ತಾರೆ. ವಿಟ್ಲ ಕ್ಲಬ್ ನಮ್ಮ ವಲಯಾಧ್ಯಕ್ಷರು ಒಬ್ರು ಅವರೇ ಅಲ್ಲಿ ಹೇಳಿದ್ರು. ಅಂದ್ರೆ 10,000 ರೂಪಾಯಿ ಹೀಗೆಲ್ಲ 11, 15 ಈ ರೀತಿ ಎಲ್ಲ ಕೊಡ್ತಾರೆ. ಅಂದ್ರೆ ಸಂಗ್ರಹ ಆಗೋದು ಹೇಗೆ ಅಂದ್ರೆ, ಈ ರೀತಿ ಲಯನ್ಸ್ ಕ್ಲಬ್ನಿಂದ ಸೇವಾ ಚಟುವಟಿಕೆಗೋಸ್ಕರ, ಇದು ಒಂದು ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ದೃಷ್ಟಿಯಲ್ಲಿ ಲಯನ್ಸ್ ಅಲ್ಲಿ ನಾವೆಲ್ಲ ದುಡಿತಾ ಇದ್ದಾವೆ ಅಂತ ಹೇಳಲಿಕ್ಕೆ ನಾನು ಈ ಮಾತನ್ನು ತಮ್ಮ ಗಮನಕ್ಕೆ, ತಮ್ಮಲ್ಲಿ ಪ್ರಶ್ನೆಯಲ್ಲಿ ಇರ್ಬೋದು, ಇದು ಹೇಗೆ ಮಾಡ್ತಾರೆ, ಹೇಗೆ ಇದರ ಸಂಗ್ರಹ ಹೇಗೆ, ಎಲ್ಲಿಂದ ಬರ್ತದ, ಇಂಟರ್ನ್ಯಾಷನಲ್ ಬರ್ತದ, ಡಿಸ್ಟ್ರಿಕ್ಟ್ ನಮಗೆ ಇಂಟರ್ನ್ಯಾಷನಲ್, ಅದನ್ನು ನಿಮ್ಮ ಗಮನಕ್ಕೆ, ನಿಮಗೆ ಒಂದು ಪ್ರಶ್ನೆ ಇರ್ಬೋದು, ಲಯನ್ಸ್ ಇದ್ದಾಗ ನಮಗೇನು ಕೊಡೋದಿಲ್ವಾ ಅಂತ. ನಾವು ಪ್ರತಿ ವರ್ಷ ನಮ್ಮ ವಾರ್ಷಿಕ ಫೀಸ್ ಅನ್ನು ಲಯನ್ಸ್ ಕ್ಲಬ್ಗೆ ಕೊಡಬೇಕು, ಡಿಸ್ಟ್ರಿಕ್ಟ್ಗೂ ಕೊಡಬೇಕು, ಜಿಲ್ಲೆಗೂ ಕೊಡಬೇಕು, ಇಂಟರ್ನ್ಯಾಷನಲ್ಗೂ ಕೊಡಬೇಕು. ಸುಮಾರು ವರ್ಷಕ್ಕೆ 6,500 ರೂಪಾಯಿ ನಾವು ಈ 2 ಫೀಸ್ಗಳನ್ನು ಸಲ್ಲಿಕೆ ಮಾಡಬೇಕು, ಜಿಲ್ಲೆ ಮತ್ತು ಇಂಟರ್ನ್ಯಾಷನಲ್ಗೆ. ಅದು ಕೊಡದಿದ್ದರೆ ಅವರ ಮೆಂಬರ್ಶಿಪ್ ಹೋಯ್ತದೆ. ಹಾಗಾದ್ರೆ ಈ ಸಂಗ್ರಹದ ದುಡ್ಡು ಏನಾಗ್ತದೆ ಅಂತೇಳಿ, ಈಗ ನಾವು ಇಂಟರ್ನ್ಯಾಷನಲ್ ಮತ್ತೆ MGF ಅಂತ ಇದೆ. ಈಗ ನಮಗೆ MGF ಅಂತ ಹೇಳಿದ್ರೆ, ನಮ್ಮ ಹೆಸರಿನ ಮುಂದೆ MGF ಅಂತ ಹಾಕಿದ್ರೆ $1,000, ಈಗ ಡಾಲರ್ನ ಬೆಲೆ ಎಷ್ಟು ಉಂಟು? ಈಗ 82 ರೂಪಾಯಿ, 83 ರೂಪಾಯಿ ಉಂಟು. 83,500 ರೂಪಾಯಿ ಕೊಟ್ರೆ ನಾವು, ನಮಗೆ ಒಂದು MGF ಅಂತೇಳಿ ಒಂದು ಡಿಗ್ರಿ, ಒಂದು ಭಾಷೆ ಡಿಗ್ರಿ ಕೊಟ್ಟಾಗ ಒಂದು ಡಿಗ್ರಿ ಅದು ಅದರ ಮುಂದೆ ಹಾಕೋದು. ಮತ್ತೆ 2ನೇ ಸಲ ಕೊಡುವವರಿಗೆ PMGF ಅಂತ ಹೇಳಿ ಆಗ್ತದೆ 2ನೇ ಸಲ. ಹಾಗೆ ಅದರ ಒಂದು ಗ್ರೇಡ್. ಅಂದ್ರೆ ನಿಮ್ಮ ಕೆಲವು ಪ್ರಶ್ನೆಗಳಿಗೆ ನಾನಾಗಿ ಹೇಳ್ತಾ ಇದ್ದೇನೆ, ಅದು ಏನು ಅಂತ ಹೇಳುವುದು. ಹಾಗೆ ಈ ದುಡ್ಡು ಹೋದ್ದು ನಮಗೆ ರಿಟರ್ನ್ ಆಗಿ ಒಂದು ಕ್ಲಬ್ಬಿಗೆ ಅವರು ಇಂಟರ್ನ್ಯಾಷನಲ್ ಬೇಕಾದ್ರೆ ಕೊಡ್ತಾರೆ, ಬೇಕಾದ್ರೆ ಹಾಗೆಲ್ಲ ಕೊಡುದಿಲ್ಲ. ನಮ್ಮ ದಾಖಲೆಗಳು ಸರಿ ಇರಬೇಕು. ನಮಗೆ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾಡೋದಿದ್ರೆ, ಶಾಲೆ ಮಾಡೋದಿದ್ರೆ, ನಮ್ಮಲ್ಲಿ ಬೇಕಾದ ಎಲ್ಲ ದಾಖಲಾತಿಗಳು ಸರಿ ಇದ್ರೆ, ಜಾಗ ಇದ್ರೆ, ವ್ಯವಸ್ಥೆಗಳಿದ್ರೆ, ನಮ್ಮ ಡಿಸ್ಟಿಕ್ ಇಂದ ಪ್ರಾಜೆಕ್ಟ್ ಹೋದ್ರೆ 1 ಕೋಟಿ, 2 ಕೋಟಿ, 3 ಕೋಟಿ ಎಲ್ಲ ಕೊಡುವಂತ ಯೋಜನೆಗಳಿದೆ. ನಮ್ಮ ಪುತ್ತೂರು ಕಾವು ಲಯನ್ಸ್ ಕ್ಲಬ್ ಒಂದು ಲ್ಯಾಬ್ ಮಾಡಿದ್ದೇವೆ, ಲ್ಯಾಬರೇಟರಿ, ಬ್ಲಡ್ ಮತ್ತೆ ಬಾಕಿ ಎಲ್ಲ. ಅದಕ್ಕೆ ಸುಮಾರು 10 ಲಕ್ಷ ರೂಪಾಯಿ ಖರ್ಚಾಗಿದೆ. 3 ಲಕ್ಷ ರೂಪಾಯಿ ಇಂಟರ್ನ್ಯಾಷನಲ್ ಇಂದ ಕೊಟ್ಟು 3 ಲಕ್ಷ ರೂಪಾಯಿ. ಆ 3 ಲಕ್ಷ ಕೊಟ್ಟದ್ದು ಯಾವುದು ಅಂತ ಹೇಳಿದ್ರೆ, ನಮ್ಮ ಕ್ಲಬ್ ಇಂದ 5 MGF ಕೊಟ್ಟಿದ್ದೇವೆ. ಅದು ಕೊರೋನಾ ಟೈಮ್ ಅಲ್ಲಿ 5 MGF ನಮ್ಮ ದುಡ್ಡನ್ನೇ ತಿರುಗಿಸಿ ನಮಗೆ ಅವರು ಆ ಮೂಲಕ ಕೊಟ್ಟಿದ್ದಾರೆ. 5 MGF ನಾವು ಕೊಟ್ಟಿದ್ದೆವು.
ಆ ದುಡ್ಡು ರಿಟರ್ನ್ ಆಗಿ 3 ಲಕ್ಷ ನಾವು 375 ಕೊಟ್ಟದ್ದಲ್ಲಿ 3 ಲಕ್ಷ ರೂಪಾಯಿ ನನಗೆ ತಿರುಗಿಸಿ ಕೊಡ್ತೀವಿ. ಹಾಗೆ ಈ ಲಯನ್ಸ್ ಕ್ಲಬ್ಬಿನ ಸಿಸ್ಟಮ್ ಹಾಗಾಗಿ ನಮಗೆ ಯಾವುದೇ ದುಡ್ಡು ಅಲ್ಲಿಂದ ನಮ್ಮ ಉಳಿದ ಯಾವ ಖರ್ಚುಗಳು ಈಗ ಜಿಲ್ಲೆಯಲ್ಲಿ ಆಗುವಂತದ್ದು ಜಿಲ್ಲೆಗೂ ನಾವು ಕೊಡಬೇಕು. ಒಂದು ಜಿಲ್ಲಾ ಗವರ್ನರ್ ಆಗ್ತಾರೆ ಅಂತ ಹೇಳಿದ್ರೆ ಅವರ ವಾರ್ಷಿಕ ಬಜೆಟ್ ಏನು ಅಂತ ಹೇಳಿದ್ರೆ ಇಡೀ ನಮ್ಮ ಡಿಸ್ಟಿಕ್ ಇಂದ ಎಲ್ಲಾ ಕ್ಲಬ್ಬಿನವರು ಜಿಲ್ಲೆಗೂ ಒಂದು ಕನಿಷ್ಠ ದುಡ್ಡು ಕೊಡ್ಲಿಕ್ಕೆ ಅದರ ಸಂಗ್ರಹದ ಬಜೆಟ್ ನಲ್ಲಿ ಗವರ್ನರ್ ಆಡಳಿತ ನಡೀತದೆ ವಾರ್ಷಿಕವಾಗಿ. ಅದು ಸುಮಾರು 1 ಕೋಟಿ ರೂಪಾಯಿ ಒಳಗೆ ಇದು ಅಲ್ಲಿ ನಡೆಯುವಂತ ಪದ್ಧತಿ. ಅಂದ್ರೆ ಇದು ನಾನು ಯಾಕೆ ಅದನ್ನು ವಿಶ್ಲೇಷಣೆ ಮಾಡಿದೆ ಅಂತ ಹೇಳಿದ್ರೆ ಸಾಮಾನ್ಯ ಜನರಲ್ಲಿ ಒಂದು ಪ್ರಶ್ನೆ ಇದೆ. ನನಗೆ ಕೆಲಸ ಮಾಡುವಾಗಲೇ ಬೇಜಾರಾಗ್ತದೆ. ನಾವೇನೋ ಒಂದು ಸರ್ವಿಸ್ ಕೊಡ್ತೇವೆ, ಯಾರನ್ನೋ ಸೇರಿಸಿ ಏನೋ ಮಾಡ್ತೇವೆ, ಜನರಿಗೆ ಅವರ ಮನಸ್ಸಲ್ಲಿ ಇದು ಯಾರ್ದೋ ಬಂದದ್ದು ನಮಗೆ ಕೊಡ್ತಾರೆ, ಅದರಲ್ಲಿ ಇವರೆಷ್ಟು ಒಳಗೆ ಹಾಕಿದ್ದಾರೋ ಏನೋ ಅಂತದ್ದು ಅಲ್ಲಿ ಪ್ರಶ್ನೆ ಆಗಿ ಮೂಡ್ತದೆ. ಆದ್ರೆ ನಾನು ಅದನ್ನೇ ಹೇಳುವಂತ 1 ರೂಪಾಯಿ ಯಾರ್ದೋ ಕೊಡೋದಿಲ್ಲ, ನಾವೇ ಸಂಗ್ರಹ ಮಾಡಿ ನಾವೇ ಮಾಡುವಂತ ಸೇವೆಯಿಂದಾಗಿ ಲಯನ್ಸ್ ಅಲ್ಲಿ ಕೆಲಸ ಮಾಡುವಂಥದ್ದು. ಇದು ಲಾಟ್ರಿಯಲ್ಲೂ ಸಹ ಹಾಗೆ, ಲಾಟ್ರಿ ಅವರು ಸಹ ಹಾಗೆ, ಅದು ಗೊತ್ತಿದ್ದದ್ದು. ಹಾಗಾಗಿ ಅದು ಅಂತ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಪ್ರಾಂತೀಯ ಸಮ್ಮೇಳನವು ಒಂದಾಗಿದೆ. ಇದಕ್ಕೆ ನಿಮ್ಮೆಲ್ಲರ ಸ್ವಲ್ಪ ಹೆಚ್ಚಿಗೆ ಪ್ರಚಾರ ಅಂದ್ರೆ ನಮಗೆ ಲಾಭದ ಪ್ರಚಾರಕ್ಕಿಂತಲೂ ಒಂದು ಒಳ್ಳೆಯ ಕೆಲಸವನ್ನು ಒಂದು ಒಳ್ಳೆಯ ಸಂಸ್ಥೆ ಮಾಡ್ತಾ ಇದೆ ಅಂತ ಹೇಳುವ ದೃಷ್ಟಿಯಲ್ಲಿ ಇದಕ್ಕೂ ತಮ್ಮೆಲ್ಲರ ಸಹಕಾರವನ್ನು ನಾನು ಬಯಸ್ತಾ ಇದ್ದೇನೆ. ಮತ್ತೇನಾದ್ರೂ 2ನೇ ತಾರೀಕಿಗೆ ಸಂಜೆ 3:30 ಗಂಟೆಗೆ ಗ್ಯಾದರಿಂಗ್, 4 ಗಂಟೆಗೆ ಗ್ಯಾದರಿಂಗ್ ಪ್ರಾರಂಭ ಆಗ್ತದೆ, ಬ್ಯಾನರ್ ಪ್ರೆಸೆಂಟೇಷನ್ ಆಗ್ತದೆ. ಅದ ನಂತರ ಸೇವಾ ಕಾರ್ಯಕ್ರಮಗಳ ನಂತರ ಸಮ್ಮೇಳನದ ಕಾರ್ಯಕ್ರಮ ನಡೀತದೆ. ಅದರ ನಂತರ ಊಟ ಉಪಚಾರಗಳು ಮಾಮೂಲಾಗಿ ಎಲ್ಲವೂ ಇರ್ತದೆ. ಸುಮಾರು 600ಕ್ಕಿಂತ ಮಿಕ್ಕಿ ಸದಸ್ಯರು, ನಮ್ಮ ಸದಸ್ಯರು ಇರುವಂಥದ್ದು ಅಂದಾಜು 250ರ ಒಳಗೆ. ಮತ್ತೆ ಉಳಿದಂತೆ ಬೇರೆ ಅತಿಥಿಗಳು, ಬೇರೆ ರಿಲೇಷನ್ ಆ ಟೈಪಲ್ಲಿ ಬರುವಂಥದ್ದು ಸೇರಿ ಸುಮಾರು 600 ಮಂದಿ ಭಾಗವಹಿಸುವಂಥ ಒಂದು ಸುಂದರವಾದ ಒಂದು ಕಾರ್ಯಕ್ರಮ ಈ ಪ್ರಾಂತೀಯ ಸಮ್ಮೇಳನ. ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ನಾನು ಕೇಳಿಕೊಳ್ತೇನೆ. ಬನ್ನೂರು ಚರ್ಚಿನ ಹತ್ತಿರ ಓರಿಯೆಂಟಲ್ ಕ್ಯಾಶ್ಯೂ ಇಂಡಸ್ಟ್ರೀಸ್ ಅಂತೇಳಿ ಆ ಕ್ಯಾಶ್ಯೂ ಇದೊಂದು ಹೊಸ ಜಾಗ. ಇಲ್ಲಂದ್ರೆ ಇದಂದ್ರೆ ಪ್ರತಿ ಬಾರಿ ನಾವು ಒಂದು ಬೇರೆ ಬೇರೆ ಒಳ್ಳೆ ಜಾಗಗಳನ್ನು ಹುಡುಕಿಕೊಂಡು ಹೋಗ್ತೇವೆ. ಅಂದ್ರೆ ಸಾಮಾನ್ಯವಾಗಿ ಇದು ಬಹಳ ಒಳ್ಳೆ ರೀತಿಯ ಒಂದು ಜೋಡಣೆ ಆಗ್ಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಒಂದೊಂದು ಸಂದರ್ಭದಲ್ಲಿ ಒಮ್ಮೆ ನಾವು ರಾಮಕೃಷ್ಣದ ಇದರಲ್ಲಿ ಮಾಡಿದೆವು, ರಾಮಕೃಷ್ಣ ಹೈಸ್ಕೂಲ್ನಲ್ಲಿ ಸಂತೋಷ್ ಶೆಟ್ಟಿ ಅವ್ರದ್ದು. ನನ್ನ ಪ್ರಾಂತೀಯ ಸಮ್ಮೇಳನ ಇಲ್ಲಿ ತಿಂಗಳಡಿಯ ನಮ್ಮ ಮಿಸಸ್ನ ಮನೆಯಲ್ಲಿ ಅಲ್ಲಿ ಆಯಿತು. ಕೃಷ್ಣ ಪ್ರಸಾದ್ ಉಪ್ಪಿನಂಗಡಿ ನೇತ್ರಾವತಿ ಅಲ್ಲಿ ಆಯಿತು. ಅಂದ್ರೆ ಇದರಲ್ಲಿ ಜಾಗ ಬಹಳ ಇಂಪಾರ್ಟೆಂಟ್, ಹೇಗೆ ಇರ್ತದೆ ಹೇಗೆ ಅಂತ. ಹಾಗಾಗಿ ಇದು ಸಹ ಒಂದು ಹೊಸ ಪ್ರಿಮಿಸಸ್ ದೊಡ್ಡದಿದೆ, ಅದಕ್ಕೆ ಇನ್ನು ಸುಂದರವಾದ ಕಲ್ಪನೆಗಳು ನಮ್ದಿದೆ. ಹಾಗಾಗಿ ಅದು ಸಹ ಒಳ್ಳೆ ರೀತಿಯಲ್ಲಿ ಜೋಡಣೆ ಆಗ್ತದೆ. ಇಷ್ಟು ನಮ್ಮ ಪ್ರಾಂತೀಯ ಸಮ್ಮೇಳನ ಕಾರ್ಯಕ್ರಮದ ರೂಪುರೇಷೆಗಳು, ಲಾರಿಯ ಹೆಸರು. ಮತ್ತೆ ತಾವೆಲ್ಲ ಕಾರ್ಯಕ್ರಮಕ್ಕೂ ಬನ್ನಿ. ಸಂಜೆ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಉಪಸ್ಥಿತಿಯನ್ನು ಸಹ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.